ಮಂಗಳೂರಿನ ಅಶೋಕ್ ನಗರದ ಎಸ್ಎಸ್ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ ದೀಪ ಬೆಳಗಿಸುವುದು ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಕಾಲೇಜಿನ ಆಡಿಟೋರಿಯಂನಲ್ಲಿ ನಡೆಯಿತು. ಎಸ್ಸಿಎಸ್ ನರ್ಸಿಂಗ್ ಸೈನ್ಸ್ ಕಾಲೇಜಿನಲ್ಲಿ ದೀಪ ಬೆಳಗಿಸುವುದು ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ಅಶೋಕನಗರದ ಕಾಲೇಜಿನ ಕೆಎಎಂಸಿ ಆಡಿಟೋರಿಯಂನಲ್ಲಿ ನಡೆಯಿತು. ಎಸ್ಸಿಎಸ್ ನರ್ಸಿಂಗ್ ಸೈನ್ಸ್ ಕಾಲೇಜಿನ 28ನೇ ಬ್ಯಾಚ್ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಮತ್ತು 20ನೇ ಬ್ಯಾಚ್ ಜಿಎನ್ಎಂ ವಿದ್ಯಾರ್ಥಿಗಳ ದೀಪ ಬೆಳಗಿಸುವ ಮತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭವು ನಡೆಯಿತು. ಅತಿಥಿಗಳಾಗಿ ಪ್ರೊಫೆಸರ್ ಸೋನಿಯಾ ಸೆಬಾಸ್ಟಿಯನ್, ಬಲ್ಲಾಲ್ ನರ್ಸಿಂಗ್ ಇನ್ಸ್ಟಿಟ್ಯೂಟ್, ನರ್ಸಿಂಗ್ ಕಾಲೇಜು ಮಂಗಳೂರು ಇದರ ಪ್ರಾಂಶುಪಾಲ ಕೆ ಪಾಂಡ್ಯರಾಜ್ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ನೀವು ಆರೈಕೆ ಮಾಡಿರುವ ವ್ಯಕ್ತಿಗಳು ನಿಮ್ಮ ಹೆಸರನ್ನು ಮರೆಯಬಹುದು, ಆದರೆ ನೀವು ಮಾಡಿರುವಂತಹ ಸೇವೆಯನ್ನು ಮರೆಯಲಾರರು ಎಂದು ಹೇಳಿದರು. ನರ್ಸಿಂಗ್ ಅನ್ನು ಆಯ್ಕೆ ಮಾಡಿರುವ ಎಲ್ಲ ವಿದ್ಯಾರ್ಥಿಗಳಿಗೂ ಅಭಿನಂದನೆಯನ್ನು ಸಲ್ಲಿಸಿದರು. I wish all of you to continue the smile throughout your life. Today you are stepping into a new role. You are going to carry with you a ray of hope wherever you go. Even life gets too busy and personal difficulties crowd out your day. The light that shines is about burning out for others. There is without doubt a selflessness in the profession of nursing. We are called to put others first. As a nurse, we have the opportunity to heal the heart, mind, soul and body of our patients, their families and ourselves. They may forget your name, but they will never forget how you made them to feel. Today, we are lighting the lamp. In doing so, we also remember Florence Nightingale, the lady with the lamp, who gave nursing such a highly favorable reputation. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೆಎಸಿಟಿ ಅಧ್ಯಕ್ಷ ಡಾಕ್ಟರ್ ರಜನಿ ಸೊರಕೆ ಮಾತನಾಡಿ, ಕೆಲಸದ ಮೇಲೆ ಬದ್ಧರಾಗಿ ಏಕಾಗ್ರತೆಯಲ್ಲಿ ತೊಡಗಿಕೊಂಡಾಗ ನೀವು ಉತ್ತಮ ನರ್ಸ್ ಎನಿಸಿಕೊಳ್ಳಲು ಸಾಧ್ಯ ಎಂದು ಕಿವಿಮಾತು ಹೇಳಿದರು. I am proud that our students over the years have maintained the highest standards of the noble profession and have inculcated a sense of maturity, empathy, dedication and commitment. I would advise every student to keep abreast with the latest technological advancements and scientific knowledge about the medical field. A lot of focus on dedication, commitment and passion is required to become a successful nurse. I would like to congratulate our staff for their role in guiding and mentoring our students. I would also like to encourage them to strive to produce quality nurses. I wholeheartedly appreciate the decision of our students to be trained to care for the sick. Today is the day we need to pay tribute to Florence Nightingale, who was the founder of modern day nursing and whose pledge was to serve the society. ಎಸ್ಎಸ್ ನರ್ಸಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಲೋಲಿಟಾ ಎಸ್ಎಂ ಡಿಸೋಜಾ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಜಿಎನ್ಎಂನ 68 ವಿದ್ಯಾರ್ಥಿಗಳು ಹಾಗೂ ಬಿಎಸ್ಸಿ ನರ್ಸಿಂಗ್ನ 75 ವಿದ್ಯಾರ್ಥಿಗಳು ದೀಪ ಬೆಳಗಿಸುವುದರ ಮೂಲಕ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಮಾನಸಿಕ ಆರೋಗ್ಯ ನರ್ಸಿಂಗ್ ಇಲಾಖೆಯ ಸಹ ಪ್ರಾಧ್ಯಾಪಕಿ ಶ್ರೀಮತಿ ರಾಜಶ್ರೀ ಸ್ವಾಗತವನ್ನು ಕೋರಿದರು. ಕಾರ್ಯಕ್ರಮವನ್ನು ಸಮುದಾಯ ಆರೋಗ್ಯ ಇಲಾಖೆಯ ಸಹಾಯಕ ಉಪನ್ಯಾಸಕ ಶ್ರೀ ಡೆನ್ಸಿಲ್ ನಿರ್ವಹಿಸಿದರು. ವೈದ್ಯಕೀಯ ಶಸ್ತ್ರಚಿಕಿತ್ಸಾ ವಿಭಾಗದ ಸಹ ಪ್ರಾಧ್ಯಾಪಕಿ ದೀಪಾ ವಂದಿಸಿದರು. ಕೆಇಸಿಟಿಯ ಸಹಾಯಕ ಆಡಳಿತಾಧಿಕಾರಿ ಸಾಜು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಸಿಎಸ್ ನರ್ಸಿಂಗ್ ಕಾಲೇಜಿನ ಉಪ ಪ್ರಾಂಶುಪಾಲರು ಆದ ಅನಿಲ್ ಕುಮಾರ್ ಸಿಎಂ ಮತ್ತು ಸಂಚಾಲಕರು ಶಿಫಾಲಿ ಮತ್ತು ವಿದ್ಯಾರ್ಥಿಗಳು, ಕಾಲೇಜಿನ ಉಪನ್ಯಾಸಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು.